ನಾನು ಹರ್ಷಿತಾ. ಕರ್ವಾಪ್ಲೆ ಚಾನೆಲ್ಗೆ ಸ್ವಾಗತ. ಬಡಗೇರಿಯಲ್ಲಿ ಬೆರಗುಗೊಳಿಸಿದ ಹಾಲಕ್ಕಿ ಒಕ್ಕಲಿಗರ ಶ್ರೀಮಂತ ಕಲೆ. ಕಾರವಾರ ಯುಗಾದಿ ಹಬ್ಬದ ಪ್ರಯುಕ್ತ ಅಂಕೋಲಾದ ಬಡಗೇರಿಯಲ್ಲಿ ಆಯೋಜನೆಗೊಂಡಿದ್ದ ಹಾಲಕ್ಕಿ ಒಕ್ಕಲಿಗರ ಹಗರಣ ಪ್ರದರ್ಶನ ಗ್ರಾಮೀಣ ಸಂಸ್ಕೃತಿಯ ಜೀವಂತ ಚಿತ್ರಣದೊಂದಿಗೆ ಕಲೆ ಕೌಶಲ್ಯಗಳ ಮೇಳವಾಗಿ ನೋಡುಗರ ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಹಾಲಕ್ಕಿಗಳ ಅಂತರಂಗದ ಪ್ರತಿಭೆ ಅನಾವರಣ. ಹಾಲಕ್ಕಿ ಒಕ್ಕಲಿಗರು ತಮ್ಮದೇ ಆದ ಸಂಸ್ಕೃತಿ, ಜೀವನ ಶೈಲಿ, ಪರಂಪರೆಗಾಗಿ ಪ್ರಸಿದ್ಧರು. ಅವರಲ್ಲಿ ಬಳುವಳಿಯಾಗಿ ಬಂದಿರುವ ಕಲೆ, ಸಾಹಿತ್ಯ ಮತ್ತು ಕೈಚಳಕ ಹಗರಣಗಳ ಮೂಲಕ ಅರಳಿ ಜನರ ಮುಂದೆ ತಮ್ಮ ಅಂತರಂಗದ ಪ್ರತಿಭೆಯನ್ನು ಅನಾವರಣಗೊಳಿಸುವಲ್ಲಿ ಬಡಗೇರಿಯ ಹಗರಣ ಒಂದು ವೇದಿಕೆಯಾಯಿತು. ಜೀವನ ಮೌಲ್ಯಗಳು ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ಪರಿಣಾಮಕಾರಿಯಾಗಿ ತಿಳಿ ಹೇಳುವುದರೊಂದಿಗೆ ನೋಡುಗರಲ್ಲಿ ಆಲೋಚನೆಗಳನ್ನು ಹುಟ್ಟುಹಾಕುವಂತೆ ಮಾಡಿತ್ತು. ತೆಂಗಿನ ಚಿಪ್ಪಿಗೆ ಪ್ರಸಕ್ತ ವರ್ಷ ನಿರೀಕ್ಷಿಸಿದ ಬೆಲೆ ಬಂದಿದೆ. ಹೀಗಾಗಿ ಹಳ್ಳಿಗಾಡಿನ ಮೂಲೆ ಮೂಲೆಗಳಿಗೂ ಲಗೇಜ್ ಗಾಡಿಗಳ ಮೂಲಕ ಗೆರಟಿಕೊಳ್ಳುವ ವ್ಯವಹಾರ ಸಖತ್ತಾಗಿ ಸಾಗಿದೆ. ಮುಂದಿನ ದಿನಗಳಲ್ಲಿ ಗೆರಟಿಯೊಂದಿಗೆ ಹೆಡೆಮೊಟ್ಟೆ, ಹಾಳೆಕೊಟ್ಟೆ, ಕಟ್ಟಿಗೆ ಬೂದಿಗೂ ಬಂಗಾರದ ಬೆಲೆ ಬರಲಿದೆ. ಹೀಗಾಗಿ ಎಲ್ಲರೂ ಕೃಷಿಯತ್ತ ಕಣ್ಣು ಹಾಯಿಸಬೇಕು ಎಂಬ ನೀತಿ ಪಾಠನ್ನು ಸಾದರಪಡಿಸುತ್ತಿರುವುದು ಕಂಡುಬಂತು. ಸಿಗರೇಟು, ಬೀಡಿ ಸೇರಿದಂತೆ ತಂಬಾಕಿನ ವಿವಿಧ ಉತ್ಪನ್ನಗಳನ್ನು ಸೇವಿಸಿದ ಪರಿಣಾಮ ಬೀದಿ ಪಾಲಾದ ಕುಟುಂಬದ ಕಥೆಯನ್ನು ಕಣ್ಣಿಗೆ ಕಟ್ಟುವಂತೆ ಅಭಿನಯದ ಮೂಲಕ ಪ್ರದರ್ಶಿಸಿದರು. ದುಶ್ಚಟಗಳಿಂದಾಗಿ ಆರೋಗ್ಯದ ಮೇಲಾಗುತ್ತಿರುವ ಹಾನಿಯ ಕುರಿತು ವಿವರಿಸುವ ಮೂಲಕ ಆರೋಗ್ಯವೇ ಆಸ್ತಿ ಎಂಬ ಸಂದೇಶವನ್ನು ಸೂಕ್ಷ್ಮವಾಗಿ ರವಾನಿಸಿದ್ದರು. ಕನ್ನಡಾಂಬೆಯಾಗಿ ಕಂಗೊಳಿಸುತ್ತಿದ್ದ ಬಾಲೆಯೋರ್ವಳು ಎಲ್ಲರ ಗಮನ ತನ್ನತ್ತ ಸೆಳೆದುಕೊಂಡಿದ್ದಳು. ಬಾನೆತ್ತರದಲ್ಲಿ ಹಾರುತ್ತಿದ್ದ ಬಾವುಟ ಕನ್ನಡದ ಕೀರ್ತಿಯನ್ನು ಇನ್ನಷ್ಟು ಉತ್ತುಂಗಕ್ಕೆ ಏರಿಸಿತ್ತು. ಸುಮಾರು 20 ಅಡಿ ಎತ್ತರದಲ್ಲಿ ಮುಗುಳ್ನಗುತ್ತಾ ನಿಂತಿದ್ದ ಬಾಲಿಕೆಯ ಧೈರ್ಯ ನೆರೆದವರ ಹುಬ್ಬೇರಿಸುವಂತೆ ಮಾಡಿತ್ತು. ಪ್ರಸಕ್ತ ವರ್ಷ ಒಂದಕ್ಕಿಂತ ಇನ್ನೊಂದು ಮೀರಿಸುವಂತಿದ್ದ ರೂಪಕಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು. 45ನೇ ಸಿನಿಮಾ ದೃಶ್ಯ ಜೋಕರ್ಸ್. ಧರ್ಮದ ರಕ್ಷಣೆಗಾಗಿ ಬಲಿದಾನ ಮಾಡಿ ಅಮರನಾದ ಸಂಭಾಜಿ, ಭಾರತಕ್ಕೆ ಬಂದ ವಾಸ್ಕೋಡಿಗಾಮ, ಸ್ಮಶಾನದ ರಾಜನಿಗಾಗಿ ಅರಮನೆ ಬಿಟ್ಟು ಬಂದ ಮಹಾರಾಣಿ, ಆದಿವಾಸಿ ನೃತ್ಯ, ಭಸ್ಮಾಸುರ ಮೋಹಿನಿ, ಬಡಗೇರಿಗೆ ಬಂದ ಸ್ವಾಮೀಜಿಗಳು, ಸಂಗೀತವೇ ರಾಧೆಯ ಜೀವನ, ಅಧರ್ಮ ಸಂಹಾರ ಧರ್ಮದ ವಿಜಯ, ಪ್ರಕೃತಿಯ ಕಣ್ಣೀರು, ಕೋಳಿ ಹುಂಜ ಕೋಳಿ ಮರಿ, ಧರ್ಮಸ್ಥಳದ ಬುರುಡೆ ಪುರಾಣ, ಬೇತಾಳ ಗ್ಯಾಂಗ್, ಬಾವ ಬಂದಾನು, ಬಡಗೇರಿಗೆ ಬಂದ ಇರಾನಿ ಮಹಿಳೆ, ಹೀಗೆ 10 ಹಲವು ಪ್ರದರ್ಶನಗಳು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. യോഗിയായി നടന്നതുമേ ഭൈരവനാകുന്നേ, യോഗി മുദ്ര ധരിച്ചതുമേ ഭൈരവനാകുന്നേ. ആനന്ദോ ആനന്ദോ ഭൈരവനാകുന്നേ, ആദിയായി നടന്നതുമേ ഭൈരവനാകുന്നേ. ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಕಾರವಾರದ ಮಾಜಾಳಿಯಲ್ಲಿ ಶುರುವಾಗಿದೆ. ಟುಯಿನಾ ಥೆರಪಿಯ ಅನುಭವ ತೆಗೆದುಕೊಳ್ಳಿ. ಇದು ಪಾರಂಪರಿಕ ಚೀನಿ ಮಸಾಜ್ ವಿಧಾನವಾಗಿದ್ದು ಪ್ರಾಚೀನ ಚಿಕಿತ್ಸಾ ಶಾಸ್ತ್ರ ಮತ್ತು ಮಾರ್ಷಲ್ ಆರ್ಟ್ಸ್ ಶಿಸ್ತುಗಳನ್ನು ಒಂದಾಗಿ ಸೇರಿಸುತ್ತದೆ. ಈ ನೈಸರ್ಗಿಕ ಚಿಕಿತ್ಸೆಯಿಂದ ನೋವು ಕಡಿಮೆ, ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ, ರೋಗ ಪ್ರತಿರೋಧಕ ಶಕ್ತಿ ಹೆಚ್ಚಿಸುವುದು ಹಾಗೂ ಮನಸ್ಸು ಶರೀರದ ಸಮತೋಲನದ ಸುಧಾರಣೆಯನ್ನು ಮಾಡುವ ವಿಶೇಷ ಉಪಾಯ ಕುಂಗ್ಫು ಮಸಾಜ್. ಮಾಂಸಪೇಶಿ, ಸಂಧಿ ನೋವು, ಬೆನ್ನು, ಕುತ್ತಿಗೆ, ಭುಜ, ಜೀರ್ಣಕ್ರಿಯೆ ಸಮಸ್ಯೆಗಳು, ತಲೆನೋವು, ಚಿಂತೆ, ಅನಿದ್ರೆ, ಅಶಾಂತ ನಿದ್ರೆ, ತೂಕಡಿಸಿದ ನಿದ್ರೆ, ದೀರ್ಘಕಾಲದ ತಲೆನೋವು, ಹೀಗೆ ಅನೇಕ ಸಮಸ್ಯೆಯ ಬಗ್ಗೆ ಚಿಕಿತ್ಸೆಗಾಗಿ ಇಂದೇ ಭೇಟಿ ಕೊಡಿ.
ಕುಂಗುಫು ಮಸಾಜ್ ಮತ್ತು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಸೆಂಟರ್, ಬ್ರಾಹ್ಮಣವಾಡ, ಮಾಜಾಳಿ, ಕಾರವಾರ. ಪ್ರತಿ ಶನಿವಾರ ಹಾಗೂ ರವಿವಾರ. ಸಮಯ ಬೆಳಿಗ್ಗೆ 10:30ರಿಂದ 12:30ರವರೆಗೆ, ಸಂಜೆ 5:30ರಿಂದ 8:30ರವರೆಗೆ ಲಭ್ಯ. ಅಧಿಕ ಮಾಹಿತಿಗಾಗಿ ಸ್ಕ್ರೀನ್ನಲ್ಲಿದ್ದ ನಂಬರ್ನಲ್ಲಿ ಸಂಪರ್ಕಿಸಿ.